ನಮಸ್ಕಾರ, ನಾನು ಡಾಕ್ಟರ್ ಲಕ್ಷ್ಮೀ ಜಿ ಪ್ರಸಾದ್. ಅನೇಕ ದಿನಗಳ ನಂತರ ಮತ್ತೆ ಯೂಟ್ಯೂಬಿಗೆ ಬಂದಿದ್ದೇನೆ. ಇವತ್ತು ಕರಾವಳಿಯ 1001 ದೈವಗಳಲ್ಲಿ ಅಯ್ಯರ್ ಬಂಟೇರ್ ಎಂಬ ಈರುವರು ಬ್ರಾಹ್ಮಣ ವೀರರು ದೈವತ್ವ ಪಡೆದಂಥ ಕಥೆಯನ್ನು ನಾನಿಲ್ಲಿ ಹೇಳ್ತೇನೆ. ಈ ಅಯ್ಯರ್ ಬಂಟರ್ ದೈವಗಳಿಗೆ ಕಡಂಬಾರು ಅಲ್ಲಿಯ ದೇವಸ್ಥಾನ ಇದೆಯಲ್ಲ, ವಿಷ್ಣುಮೂರ್ತಿ ದೇವಸ್ಥಾನ, ಅದರ ಎದುರು ಭಾಗದಲ್ಲಿ ಒಂದು ಕಲ್ಲಿದೆ. ಅಲ್ಲಿ ಆ ಕಲ್ಲಿನ ಒಂದು ಕಟ್ಟೆ ಮಾಡಿದ್ದಾರೆ. ಆ ಕಟ್ಟೆಯ ಮೇಲ್ಭಾಗದಲ್ಲಿ 2 ಕಲ್ಲುಗಳಿವೆ. ಈ 2 ಕಲ್ಲುಗಳು ಅಲ್ಲಿಯ ಅಯ್ಯರ್ ಬಂಟೇರ್ ದೈವಗಳ ಸಾಂಕೇತಿಕವಾದ ಆರಾಧನೆಗೆ ಇರುವಂಥದ್ದು, ಸಾಂಕೇತಿಕವಾದ ಕಲ್ಲುಗಳು. ಈ 2 ಕಲ್ಲುಗಳಿಗೆ ಅಲ್ಲಿ ಅಗೆಲು ಮಾಡ್ತಾರೆ. ವಾರ್ಷಿಕವಾಗಿ ಕೋಲ ಕಟ್ಟಿ ನೇಮವನ್ನು ಕೊಟ್ಟು ಆರಾಧಿಸುವ ಪದ್ಧತಿ ಅಲ್ಲಿ ಇಲ್ಲ. ಆದರೆ ಇವರು ದೈವಗಳು ಅಂತಲೇ ಅಲ್ಲಿ ಆರಾಧನೆ ಮಾಡ್ತಾರೆ. ಈ ಇಬ್ಬರು ಅಯ್ಯರ್ ಬಂಟರ್ ಅಯ್ಯರ್ ಬಂಟರ್ ಅಂತ ಅಲ್ಲಿಯ ಯಾರು ಸೂರ್ಯನಾರಾಯಣ ಅಯ್ಯರು ಹೇಳಿದ್ದಾರೆ. ಆ ದೇವಸ್ಥಾನಕ್ಕೆ ಸಂಬಂಧಿಸಿದಂಥ ಸೂರ್ಯನಾರಾಯಣ ಅಯ್ಯರ ಹಿರಿಯರು ಇವರು. ಈ ಅಯ್ಯರ್ ಬಂಟರ್ ವಂಶಜರು ಅಲ್ಲಿಯ ಸೂರ್ಯನಾರಾಯಣ ಅಯ್ಯರು ಈಗ ಇರುವವರು. ಆಗ ಬ್ರಾಹ್ಮಣರನ್ನು, ವಿಶೇಷವಾಗಿ ಜೈನರು, ಅಯ್ಯರ್ ಅಂತ ಕರಿತಾ ಇದ್ರು. ಈಗ ಕೂಡ ಕೆಲವು ಕಡೆ ಕರೆಯುವಂಥ ಪದ್ಧತಿ ಇದೆ. ಹಾಗಾಗಿ ಇಲ್ಲಿ ಇವರು ಅಯ್ಯರ್ ಬಂಟರ್ ಅಂದರೆ ವೀರರು ಅಂತ ಅರ್ಥ. ಅಲ್ಲಿ ಅಂದರೆ ಬ್ರಾಹ್ಮಣ ವೀರರು ಎಂಬ ಅರ್ಥದಲ್ಲಿ ಇಲ್ಲಿ ಅಯ್ಯರ್ ಬಂಟರ್ ದೈವಗಳಿವೆ. ಆಮೇಲೆ ಅಯ್ಯರ್ ಬಂಟೇರ್ ಅಂತ ತುಳುವಿನಲ್ಲಿ ಆಗಿದೆ. ಇವರು ಕಡಂಬಾರುನಲ್ಲಿ ಕದಂಬ ವಂಶದವರು ಆಳ್ವಿಕೆ ಮಾಡ್ತಾಯಿದ್ರು. ಆಗ ಆ ಅರಸರ ಬಲಗೈ ಬಂಟರಾಗಿದ್ದರಂತೆ, ಬಹಳ ಸೇನಾಪತಿಗಳಾಗಿದ್ದರಂತೆ, ಬಹಳ ವೀರರಾಗಿದ್ದರು ಇವರು. ಅರಸನಿಗೆ ಎಲ್ಲೆಡೆ ಜಯವನ್ನು ತಂದು ಕೊಡ್ತಾಯಿದ್ರು. ಆದ್ದರಿಂದ ಈ ವೀರರನ್ನು ಅವರ ಮರಣ ನಂತರ ಕಲ್ಲು ಹಾಕಿ ದೈವದ ನೆಲೆಯಲ್ಲಿ ಅಗೆಲು ಕೊಟ್ಟು ಸಾಂಕೇತಿಕವಾಗಿ ಆರಾಧನೆ ಮಾಡ್ತಾ ಇದ್ದಾರೆ. ಮೊದಲು ಕಲ್ಲು ಒಂದು ಮರದ ಕೆಳಗಡೆ ಇತ್ತು. ಈಗ ಕಟ್ಟೆ ಹಾಕಿ 2 ಕಲ್ಲನ್ನು ಅಲ್ಲಿ ಹಾಕಿದ್ದಾರೆ. ಅಲ್ಲಿಗೆ ಅಗೆಲು ಹಾಕಿ ಆರಾಧನೆಯನ್ನು ಮಾಡುವ ಬಗ್ಗೆ ಸೂರ್ಯನಾರಾಯಣ ಅಯ್ಯರಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಈ ಅಯ್ಯರ್ ಬಂಟರ್ ಯಾರು? ಅಯ್ಯರ್ ಬಂಟರ್ ಅಂತ ಒಂದು ದೈವ ಇದೆ. ಬಹುಶಃ ಅಯ್ಯರ್ ಬಂಟರ್ ಅನ್ನೋದೇ ಅಪಭ್ರಂಶಗೊಂಡ ಅಯ್ಯರ್ ಬಂಟರ್ ಆಗಿರ್ಬೋದಾ? ಅಲ್ಲಿ ಅಯ್ಯರ್ ಬಂಟರ್ ಅಂತ ಒಂದು ದೈವದ ಒಂದು ಚಿತ್ರವನ್ನು ಪರಶುರಾಮ ಸೃಷ್ಟಿಯ ಜೀವತ್ ಶೆಟ್ಟಿಯವರು ಒದಗಿಸಿದ್ದಾರೆ. ಅಲ್ಲಿ ಅದು ಒಂದು ದೈವ, 2 ದೈವ ಅಲ್ಲ. ಈ ಅಯ್ಯರ್ ಬಂಟರ್ ಎಂಬುದು ಇಲ್ಲಿ 2 ದೈವಗಳು, ಒಂದಲ್ಲ, ಇಬ್ಬರು. ಅಯ್ಯರ್ ಅಂದರೆ ಬ್ರಾಹ್ಮಣರು ಅಂತ ಅರ್ಥ. ಅಲ್ಲಿ ಅಂದರೆ ಬ್ರಾಹ್ಮಣರನ್ನು ಅಯ್ಯರು ಅಂತ ಕರಿತಾ ಇದ್ರು. ಹಾಗೆ ಅಯ್ಯರು ಬಂಟರು ವೀರರು ಅಂತ, ಅಥವಾ ಬಲಗೈ ಬಂಟರಾಗಿದ್ದರು, ಅರಸರ ಸೇನಾಪತಿಗಳಾಗಿದ್ದರು, ಮಂತ್ರಿಗಳಾಗಿದ್ದರು ಅಂತ ಹೇಳ್ತಾರೆ. ಹಾಗಾಗಿ ಅವರನ್ನು ಅಯ್ಯರ್ ಬಂಟರ್ ಅಂತ ಕರೆದ್ರು. ಅನಂತರ ದೈವತ್ವ ಪಡೆದಾಗ ಅವರನ್ನು ಅಯ್ಯರ್ ಬಂಟರ್ ಎಂದು ಕರೆದು ಆರಾಧನೆ ಮಾಡಿದರು. ಈ ಅಯ್ಯರ್ ಬಂಟರ್ ಅನ್ನೋ ದೈವ ಉಂಟಲ್ಲ, ಕೋಲ ಕಟ್ಟಿ ಆರಾಧನೆ ಮಾಡ್ತಾರೆ ಇದನ್ನು ಅನೇಕ ಕಡೆ. ಅಯ್ಯರ್ ಬಂಟರ್ ಅದು ಒಂದು ದೈವ, ಅಲ್ಲಿ 2 ಅಂತ ಕಾಣೋದಿಲ್ಲ. ಈ ಅಯ್ಯರ್ ಬಂಟರ್ ಯಾರು ಹೇಳೋ ಬಗ್ಗೆ ಮಾಹಿತಿ ಸಿಗೋದಿಲ್ಲ ನಮಗೆ. ಅಲ್ಲಿ 5 ಅಂತ ಹೇಳಿ ಅಯ್ಯರ್ ಅಂತ ಹೇಳಿ ಹೆಸರಿದ್ರು ಕೂಡ ಅದು ಅಲ್ಲಿ ಆರಾಧನೆ ಆಗೋದು ಒಂದಕ್ಕೆ. ಇಲ್ಲಿ ಅಯ್ಯರ್ ಬಂಟರ್ ಅಲ್ಲಿ ಅದು 2, ಅಲ್ಲಿ 2 ಕಲ್ಲುಗಳಿವೆ. ಅಲ್ಲಿ ಈ ಅಯ್ಯರ್ ಬಂಟರ್ ಯಾವ ದೈವ ಹೇಳೋ ಬಗ್ಗೆ ನಮಗೆ ಎಕ್ಸಾಕ್ಟ್ ಮಾಹಿತಿ ಸಿಗೋದಿಲ್ಲ. ಆದರೆ ಕಾಂತುನೆಕ್ರಿ ಭೂತವೇ ಅಯ್ಯರ್ ಬಂಟರ್ ಎಂಬ ಅಭಿಪ್ರಾಯ ಕೂಡ ಇದೆ.